ಕರಾವಳಿಯಲ್ಲಿ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ ಬಿಸಿಲ ಬೇಗೆ. ಬಿಸಿಲ ನಡುವೆಯೂ ಕೂಡ ಬೀಚ್ನತ್ತ ತೆರಳ್ತಾ ಇರುವಂತಹ ಜನರು, ವಿಶೇಷವಾಗಿ ಮಂಗಳೂರು ಭಾಗದ ಬೀಚ್ಗಳಲ್ಲಿ ಸೆಕೆ ಇದ್ರೂ ಜನಸಂದಣಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಪ್ರವಾಸಿಗರು ಏನಂತಾರೆ ಕೇಳ್ಕೊಂಡು ಬನ್ನಿ. ಹೌದು, ಮಂಗಳೂರಿನಲ್ಲಿ ಬಿಸಿಲ ತಾಪಮಾನ ಏರಿಕೆಯಾಗಿದ್ರೂ ಕೂಡ ಬೀಚ್ಗಳಿಗೆ ಭೇಟಿ ನೀಡುವವರ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ. ಬೇರೆ ಊರುಗಳಿಂದ ಬಂದ ಪ್ರವಾಸಿಗರು ವಿಶ್ರಾಂತಿಗಾಗಿ ಸಮುದ್ರ ತೀರದತ್ತ ಮುಖ ಮಾಡ್ತಾ ಇದ್ದಾರೆ. ಸಂಜೆ ವೇಳೆಯಲ್ಲಿ ನೀರಿನಲ್ಲಿ ಈಜುತ್ತಾ ಆಟವಾಡುತ್ತಾ ಬಿಸಿಲ ತಾಪವನ್ನ ಮರಿತಾ ಇದ್ದಾರೆ. ವಾರದ ದಿನಗಳಲ್ಲಿ ಸಾಯಂಕಾಲ ಬೀಚ್ಗಳಿಗೆ ಜನ ಹೆಚ್ಚಾಗಿ ಬಂದ್ರೆ ವಾರಾಂತ್ಯದಲ್ಲಿ ಬೆಳಗ್ಗೆಯೇ ಬೀಚ್ಗಳು ಕಿಕ್ಕಿರಿದಿರುತ್ತೆ. ಕುಟುಂಬ ಸಮೇತರಾಗಿ ಸ್ನೇಹಿತರ ಜೊತೆ ಜನರು ಬೀಚ್ನಲ್ಲಿ ಸಮಯವನ್ನ ಕಳೀತಾ ಇದ್ದಾರೆ. ಇನ್ನೊಂದೆಡೆ ಮಂಗಳೂರು ಬೀಚ್ಗಳ ಅಭಿವೃದ್ಧಿ ಕಾರ್ಯವೂ ಕೂಡ ಜೋರಾಗಿದೆ. ಮೂಲಭೂತ ಸೌಕರ್ಯಗಳನ್ನ ಉತ್ತಮಗೊಳಿಸುವ ಕೆಲಸಗಳು ಕೂಡ ನಡೀತಾ ಇದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರವಾಸಿಗರನ್ನ ಆಕರ್ಷಿಸುವ ನಿರೀಕ್ಷೆ ಇದೆ. ಇಲ್ಲಿ ತುಂಬಾ ಸೆಕೆ ಇದೆ, ಆದ್ರೂ ಕೂಡ ಬೀಚ್ಗೆ ಬಂದ್ರೆ ರಿಫ್ರೆಶ್ ಆಗ್ತೀವಿ. ವಾತಾವರಣ ತುಂಬಾನೇ ಚೆನ್ನಾಗಿದೆ ಅಂತಾರೆ ಪ್ರವಾಸಿಗರು. ಶನಿವಾರ ಭಾನುವಾರ ಜಾಸ್ತಿ ಜನ, ಸೆಕೆ ಜಾಸ್ತಿ ಉಂಟು ಈಗ, ಆದ್ರೂ ಬರ್ತಾರೆ ಆದ್ರೆ ಸಹ ಅಂದರೆ ಗೊತ್ತಾಗೋದಿಲ್ಲ. ಇಲ್ಲಿ ನೀರಲ್ಲಿ ಸಮುದ್ರ ಬದಿಯಲ್ಲಿ ಆಟ ಆಡ್ತಾರಲ್ಲ, ಆಟ ಆಡಲಿಕ್ಕೆ ಈಗ ಬಿಡ್ತಾ ಇದ್ದಾರೆ. ಅಲೆ ಅಷ್ಟು ಜಾಸ್ತಿ ಇಲ್ಲ, ಬಿಸಿಲಿದೆ, ಇಲ್ಲ ಅಂತ ಇಲ್ಲ, ತುಂಬ ಅವೇ ಕೂಡ ಇದೆ, ತುಂಬ ಬಿಸಿ ಬಿಸಿ ಗಾಳಿ ಎಲ್ಲ ಇದೆ. ಆದರೆ ಚೆನ್ನಾಗಿದೆ ಆ್ಯಕ್ಚುಲಿ, ಜನ ತುಂಬ ಚೆನ್ನಾಗಿದ್ದಾರೆ ಇಲ್ಲಿ. ಏನಕ್ಕೆ ಅಷ್ಟು ಚಾರ್ಜ್ ಮಾಡ್ತೀರಾ, ಆ ಥರ ಮಾಡೋಂಗಿಲ್ಲ. ಅಂದರೆ ಯಾವಾಗಲೂ ಅವರು ಸತ್ಯ ಕಡೆ ಜಾಸ್ತಿ ನಡೀತಿದ್ದಾರೆ. ಇಲ್ಲೂ ಅಷ್ಟೇ ಒಂದು ಜಗಳ ಇವಾಗ ಜಸ್ಟ್ ನಾವು ನೋಡಿದ್ವಿ ರೀಸೆಂಟಾಗಿ, ಇವಾಗ ಜಸ್ಟ್ ಒಂದು 15 ನಿಮಿಷದ ಮುಂಚೆ. ಆವಾಗಲೂ ಅಷ್ಟೇ ಅವರೆಲ್ಲ ಬೇರೆಯವ್ರ ದುಡ್ಡೆಲ್ಲ ಏನು ಮುಟ್ಟೋದಕ್ಕೆ ಹೋಗಲ್ಲ. ನಮ್ಮ ಥಿಂಗ್ಸ್ ಏನಾದ್ರು ಅಲ್ಲೇ ಇಟ್ಟರೆ ಅಲ್ಲೇ ಇರುತ್ತೆ. ಅದು ನಂಗೆ ತುಂಬ ಇಷ್ಟ ಆಯಿತು ಮಂಗಳೂರಲ್ಲಿ. ವೆದರು ತುಂಬ ಚೆನ್ನಾಗಿದೆ. ವೆದರ್ ಅಂದರೆ ತುಂಬ ಬಿಸಿ, ಏನಕ್ಕಂದರೆ ಎಲ್ಲೇ ಹೋದರೂ ಫುಲ್ ಜಾಸ್ತಿ ಬೆವರ್ತಾನೇ ಇರ್ತೀವಿ. ಬಟ್ ಆದರೆ ಚೆನ್ನಾಗಿದೆ ವೆದರ್. ಸೆಕೆ ತುಂಬ ಇದೆ, ಆಗ್ತಿಲ್ಲ, ಫುಲ್ ಸ್ವೆಟ್ ಆಗ್ತಿದ್ದೀವಿ. ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ರೂ ಸಮುದ್ರದ ತಂಪು ಗಾಳಿ ಮತ್ತು ಸುಂದರ ವಾತಾವರಣ ಜನರನ್ನ ಮತ್ತೆ ಮತ್ತೆ ಕರಾವಳಿಯತ್ತ ಕರೆತರ್ತಾ ಇದೆ. ಸೆಕೆ ಇದ್ರೂ ಕೂಡ ಬೀಚ್ಗೆ ಬರೋದು ತುಂಬಾನೇ ಖುಷಿ ಕೊಡುತ್ತೆ. ಮಂಗಳೂರಿನ ಜನರು ಕೂಡ ತುಂಬಾನೇ ಹಂಬಲ್. ಇದರ ನಡುವೆ ಸೆಕೆ ಗೊತ್ತೇ ಆಗೋದಿಲ್ಲ ಎಂದು ಅನುಭವವನ್ನ ಹಂಚಿಕೊಂಡಿದ್ದಾರೆ ಪ್ರವಾಸಿಗರು. बहुत ज़्यादा गर्मी है, मतलब इतना एक्सपीरियंस नहीं किया. बहुत हीट बहुत ज़्यादा है, गर्मी बहुत ज़्यादा है, और मॉइस्चर वाला गर्मी ज़्यादा है, ह्यूमिडिटी वाला गर्मी ज़्यादा है. और बाकी इवनिंग में अच्छा है मौसम, बट दोपहर को काफ़ी ज़्यादा, आफ्टरनून में बहुत ज़्यादा गर्मी पड़ रहा है उधर. सिटी भी इन जनरल बहुत अच्छा है, इतना फैसिलिटी. मैं और भी बीचेस पे गया हूँ, मैं दूसरे बीचेस पे गया हूँ, मैं यहाँ पे बात करने का, नहाने का, और वो सारा फर्स्ट एड का बॉक्स भी लगा हुआ है, तो वो सारा बहुत अच्छा है. फैसिलिटी इज़ वेरी गुड, पीपल आर ऑल्सो वेरी गुड, एंड नो डाउट अबाउट इट. अभी जितना भी मैं एक्सपीरियंस किया मेरे को काफ़ी अच्छा, 2 दिन हुआ है, और 2 दिन में काफ़ी अच्छा एक्सपीरियंस था मेरा. गर्मी तो काफ़ी लग रही है, मौसम भी गर्म लग रहा है, ह्यूमिडिटी बहुत है, बेसिकली पसीना बहुत आ रहा है. बट बाकी जगह बहुत अच्छी लगी, और लोग भी काफ़ी अच्छे हैं, घूमने फिरने की जगह अच्छी है, लेकिन गर्मी की वजह से ज़्यादा एंजॉय नहीं कर पा रहे हैं. फैसिलिटीज़ काफ़ी अच्छी है, मैंने इतने फैसिलिटीज़ देखे नहीं है दूसरे बीचेस पे. वॉशरूम्स हैं, शावर्स है, फर्स्ट एड फैसिलिटी है, बाकी सिक्योरिटी ऑफिस वगैरह भी है, तो दैट इज़ ವೆರಿ ಗುಡ್. ವೆದರ್ ಬಂದ್ಬಿಟ್ಟು ತುಂಬ ಬಿಸಿ ಇದೆ. ತುಂಬ ಬಿಸಿ ಇದ್ರೂ ಕೂಡ ಇಲ್ಲಿರೋ ಜನ ಪ್ರೀತಿ ಕೊಟ್ಟದ್ದು ನೋಡಿ ನಮಗೇನೋ ಆ ಥರ ಅಷ್ಟೊಂದು ಅನಿಸ್ತಾ ಇಲ್ಲ. ಮಂಗಳೂರಿಗೆ ಬಂದಿದ್ದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇತ್ತು. ಅಂದರೆ ನಾವು ಬೆಂಗಳೂರಲ್ಲಿ ಇದ್ದಿದ್ದು ಫೀಲ್ಸ್ ಇಲ್ಲಿ ಇದ್ದಿಲ್ಲ. ಮತ್ತು ಸೆಕೆ ಮಾತ್ರ ಜಾಸ್ತಿ. ಬೆಂಗಳೂರಲ್ಲಿ ಬಿಸಿಲು ಬೇರೆ ಥರ ಇರುತ್ತೆ, ಆ ಬಿಸಿಲು ನಮಗೆ ಮೈ ಚುಚ್ಚಂಗೆ ಅನಿಸುತ್ತೆ. ಇಲ್ಲಿ ಮೈ ಚುಚ್ತಾ ಇಲ್ಲ, ಬಟ್ ಹಬ್ಬೆ ಜಾಸ್ತಿ, ಫುಲ್ಲು ಸೆಕೆ ಬರ್ತಾನೆ ಇದೆ, ನೀರು ದಾಹ ಎಲ್ಲ ಜಾಸ್ತಿ. ಬಟ್ ಒಂಥರ ಚೆನ್ನಾಗಿತ್ತು ಮಂಗಳೂರಲ್ಲಿರೋದು. ಒಟ್ಟಿನಲ್ಲಿ ಬಿಸಿಲ ಬೇಗೆ ಹೆಚ್ಚಾದಷ್ಟು ಮಂಗಳೂರು ಬೀಚ್ಗಳ ಆಕರ್ಷಣೆ ಕೂಡ ಹೆಚ್ಚುತ್ತಾ ಇದ್ದು, ಬೀಚ್ಗಳು ಇನ್ನಷ್ಟು ಅಭಿವೃದ್ಧಿಯಾದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರವಾಸಿಗರನ್ನ ಸೆಳೆಯುವ ಸಾಧ್ಯತೆ ಇದೆ. ಜೀವನ್ ಮಂಗಳೂರು, ದೈಜಿವಲ್ 24x7.